ನಮ್ಮಪ್ಪನ ಕೈಹಿಡಿದ ನಮ್ಮ ಸಾಂಸಾರಿಕ ಸುಖವನ್ನು ಕೂಡಿ ಬಾಳುವ ಬಿಡುಗಡೆ. ಆದರೆ ಆಕೆ ಆದರ್ಶ ನಾರ್ಯಾಳ ಎಂದು ಆಕೆ ನನಗಿದ್ದ ಹುಡುಗ ರಾಕ್ಷಸಾಗಿದೆ. ಹೆಣ್ಣ ಮೇಲೆ ವಂಶವಲ್ಲವೆಂದು ಪಲ್ಲವಿಸುವುದು ಕರ್ತವ್ಯತಾನೆ. ಹಾಗಾಗಿ ಆ ಹೊಣೆಯನ್ನು ಹೊತ್ತುಕೊಂಡು ತಪಸ್ಸಿಗಾಗಿ ಅನಾಂತರಕ್ಕೆ ಸಾಗುತ್ತೇನಂತೆ.
Inte vappir, magi vappir. मेरे को
ಮದುವೆ ಮಂಟಪದಲ್ಲಿ ಕೈ ಕೈ ಹಿಡಿದುಕೊಂಡು ಕೈ ಕೈ ಎಂದು ಕುಣಿಯುತ್ತಾ ಇದ್ದಾನೆ. ಬನ್ನಿ, ಮುಂದೊಮ್ಮೆ ಜೊತೆಯಾಗಿ ಹೋಗ್ಬೇಕು. ಜೊತೆಯಾಗಿ ಹೋದರಾಯ್ತು, ಜೊತೆಯಾಗಿ ಹೋದರಾಯ್ತು, ಹೋದರಾಯ್ತಮ್ಮ, ಹೋದರಾಯ್ತಮ್ಮ. ಇನ್ನೇನಾಯ್ತು ಹೇಳು? ಆಗ ಅಲ್ಲಿಗೆ ದೇವಲೋಕದ ಆಫೀಸರ್ಸ್ತ್ರೀಯರು ಬಂದರಮ್ಮ. ಅಪ್ಸರಾಸ್ತ್ರೀಯರು ವಾರಕರಿಯೇ? ಅಮ್ಮ ಜಾಸ್ತಿ ಅವರ ಜೊತೆಗೆ ಇದ್ದಿದ್ದಿದ್ರೆ ಎಲ್ಲ ಕಾಲಿಗೆ ಮುಗಿಸ್ತಿದ್ದೆ. ಬಂದದ್ದು ಯಾರಿಂದ ಗೊತ್ತುಂಟಮ್ಮ? ದಮ್ಮೆ. ಊರ್ವಶಿ. ಅಮ್ಮ ಇವಳಿ ಮೇಣದ ಬತ್ತಿ. ಮೇಣಕ್ಕೆ ಏನು ನಿನ್ನದು ಊದುಬತ್ತಿ ಮೇಣಬತ್ತಿ ಯಾವಲ್ಲ? ಏನ್ ಮಾಡೋದು? ಅವ್ರ ಹೆಸರೇ ಹಾಗೆ ಅಲ್ಲಾಡ್ಸ್ಲಿಕ್ಕಾಗುದಿಲ್ಲ, ವಿಚಾರ ಮಾಡ್ಲಿಕ್ಕಾಗುದಿಲ್ಲ. ನಮ್ಗೆ ಇಂಥ ಹೆಸರ ಮಾಡ್ಲಿಕ್ಕಿಲ್ಲ. ಅಮ್ಮ ನಮ್ಮದೇ ಬರ್ತದಮ್ಮ ಮಸಾಲೆ ದೋಸೆ ಬಂದನು. ಅದು ಅವಳು ಮಂಜುಕೋಶೆ. ತಮ್ಮ ಮಂಜುಕೋಶೆ. ಅಮ್ಮ ಅಲ್ಲಿಗೆ ಅಮ್ಮ. ಯಕ್ಷನಿಗೂ ರಾಯರಿಗೂ ಯುದ್ಧ ಮಾಡಿದ್ದಮ್ಮ. ಅಮ್ಮ ರಾಯರು ಯುದ್ಧ ಮಾಡುತ್ತಾ ಮಾಡುತ್ತಮ್ಮ ಅಲ್ಲೇ ಮಲಗಿದ್ರಮ್ಮ. ನಾನು ಹೋಗಿ ನೋಡಿದೆ ಅಮ್ಮ. ರಾಯರು ಮಲಗಿಕೊಂಡು ಯುದ್ಧ ಮಾಡ್ತಾ ಇದ್ದಾರೆ ಅಂತ ಸಂತೋಷದಲ್ಲಿ ನೋಡ್ತಾ ಇದ್ದೇನಮ್ಮ. ನಾವು ಅದನ್ನು ತಲೆಯಲ್ಲಿ ಎಣಿಸಿದ್ರಮ್ಮ. ಆದರೆ ಅಮ್ಮ ಅಲ್ಲಿ ಹೋಗಿ ನೋಡಿದೆ, ಮತ್ತೆ ಕಾದು ಕಾದು ಸೋದೆ, ನೋಡಿ ನೋಡಿ ಸೋದೆ. ನಾನು ಇಲ್ಲಿಗೆ ಬಂದದ್ದು ಹೇಗೆ? ಎಲ್ಲ ಎಲ್ಲಿಯೇ ಹೋಗಲೆಂದು ಬಂದಿದ್ದೇನೆ.
ಇಲ್ಲ ಬರಲಾರದು ಈ ನನ್ನ
ಏನಮ್ಮ ಇದು? ಅರಮನೆಯ ರಾಜಾಂಗಣದಲ್ಲಿ ಓರಮೆಯ ರಾಜಕುಮಾರರು ಆಟವಾಡುತ್ತಿದ್ದೇನಮ್ಮ. ಆಗ ಮೊದಲೇ ಮಹಿಷಾಂಬ ಎಂಬ ತಮ್ಮ ದೀರ್ಘ ಧ್ವನಿ ಕೇಳಿಸಿರುತ್ತಾರೆ. ಕೆಟ್ಟ ಕರುಳಿನ ಕರೆಗೇರಿ ಓಡೋಡಿ ಬಂದೆನಮ್ಮ. ಅದೇ ಇಲ್ಲಿ ಬಂದು ನೋಡುವಾಗ ಏನು ಧಾರುಣಿಯ ಮೇಲೆ ಧಾರಾಕಾರವಾಗಿ ಕಣ್ಣಿನಲ್ಲಿ ಸುರಿಯುತ್ತ ಕೆಸರಿನ ಉದರದಿಂದ ಕುಡಿಯುವ ದಿನಗೇನಾಗಿರುತ್ತಾರೆ. ಯಾರೇ ಬಂದಿದ್ದಲ್ಲಿ ಬಗೆಯುತ್ತಲೇ ಹರಡರು. ಆ ಹರಿಯ ಅಲಕ್ಷ್ಯ ನಿನ್ನಲ್ಲಿ ಕಣ್ಣಿರುತ್ತಾರೆ. ಸದಾ ಸಂತಸದಿಂದ ಇರಬೇಕಾದವನು ದೇವನಾದ ಪ್ರಭು ಪರಮೇಶ್ವರ ಮುನಿದರೆ ಅಥವಾ ಆ ಬ್ರಾಹ್ಮಣನಿಗೇನಾದರೂ ಹಾನಿಯಾಯಿತೆ, ಅಲ್ಲ ಆ ಕಾರ್ಯನಿಗೇನಾದರೂ ತೊಂದರೆಯಾಯಿತೆ, ಹೇಳಮ್ಮ ಹೇಳು. 3 ತಿಂಗಳು ಅಡ್ಡಯಿಸಿದರೂ ಬಿಡಲಾರದ್ದಾಗೆ ಹೇಳು. ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವ ಬುದ್ಧಿವೀರನು ಶೂರನೂ ಆದ ಈ ಮಹಿಷನಿರುವಾಗ ಪ್ರಜರಲ್ಲಿ ಯಾಕೆ ತಾಯೇ ಪಾರು ಹಾಕು. ನೀನು ತಿಳಿದಿರುವಂತೆ ಇತ್ತೀಚೆಗೆ ನಿನ್ನ ತಂದೆಯವರು ಸೈನ್ಯವನ್ನು ಸ್ವರ್ಗಕ್ಕೆ ದಾಳಿಯಿದ್ದರಲ್ಲ. ಅಲ್ಲಿ ದೇವತೆಗಳನ್ನು ನಿನ್ನ ತಂದೆಯವರು ಘನಘೋರ ಸಂಗ್ರಾಮ ನಡೆಯುತ್ತಿರಬೇಕು. ನಂತರ ಪರಿಣಾಮದಲ್ಲಿ ನಮಗೆ ಗೆಲುವಾಯಿತು. ನಂತರ ನಿನಗೆ ಯಾವ ಕೋಪವನ್ನು ನಿನ್ನ ತಂದೆಯನ್ನು ಕೊಂದರಂತೆ
ಹೋಗಿದ್ದೇವೆ. ಆದರೆ ಆ ಕಪಟಿ ದೇವತೆಗಳ ಮೋಸದಿಂದ ನಾವು ನಮ್ಮ ಅಧಿಕಾರವನ್ನು ಕಳೆದುಕೊಂಡೆವು. ಹಾಗಾಗಿ ಈಗೀಗ ಬದಲಾವಣೆಗಾಗಿ ಕರೆದು ವಿಚಾರವಾಗಿದ್ದೇವೆ. ಹಾಗಾಗಿ ಮುನ್ನಡೆಗೆ ಬಂದಿದ್ದೇವೆ. ನಾವು ಬರುವಾಗಲೇ ಅವಲ್ ಪುಂಡ್ ಕಾಡು ಪುಂಡ್ಗೆ ಬರ್ಕೊಂಡಿದ್ದೆ
ಕರೆಯಂತ